ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ MSRS ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ 2 ದಿನಗಳ ಕಾಲ ನಡೆದ ಉದ್ಯಮಶೀಲತೆ ಮತ್ತು ವೃತ್ತಿ ಮಾರ್ಗದರ್ಶನ ಶಿಬಿರ ಉದ್ಘಾಟನಾ ಸಮಾರಂಭ ನಡೆಯಿತು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಶಿಬಿರವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಶಿರುವ ವಿದ್ಯಾವರ್ತಕ ಸಂಘದ ಆಡಳಿತಾಧಿಕಾರಿ ಪ್ರೊಫೆಸರ್ ವೈ ಭಾಸ್ಕರ್ ಶೆಟ್ಟಿ, ಭಗವಾನ್ ನಿತ್ಯಾನಂದ ಮಂದಿರದ ದಿವಾಕರ್ ಶೆಟ್ಟಿ, ಶಾಸಕ ಲಾಲಾಜಿ ಮಿಂಡನ್, ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಟ್ಟಾರ್ ರತ್ನಾಕರ್ ಹೆಗ್ಡೆ, ನಿತ್ಯಾನಂದ ವಿದ್ಯಾಕೇಂದ್ರದ ಟ್ರಸ್ಟಿ ಮೋಹನ್ ಚಂದ್ರ ನಮ್ಯಾರ್, ಶಿರುವ MSRS ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಮಂಜುನಾಥ್ ಕೆಜಿ ಉಪಸ್ಥಿತರಿದ್ದರು. ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಇನ್ನು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮುಂಬಯಿಯ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಗ್ರೂಪ್ನ CMD ಶ್ರೀ ಆನಂದ್ ಶೆಟ್ಟಿ ಅವರು ಕಳೆದ 1 ವರ್ಷಗಳಿಂದ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಯುವಕರಿಗೆ ಮಹಿಳೆಯರಿಗೆ ಸ್ಕಿಲ್ ಡೆವಲಪ್ಮೆಂಟ್ನ ಟ್ರೈನಿಂಗ್ ಕಾರ್ಯಕ್ರಮ ಒಂದು ವಿಶಿಷ್ಟ ಮತ್ತು ವಿನೂತನ ರೀತಿಯಲ್ಲಿ ನಡೆಯುತ್ತದೆ ಎಂದರು. ಅವರು MSRS ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ 2 ದಿನದ ಸ್ಕಿಲ್ ಡೆವಲಪ್ಮೆಂಟ್ನ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಉದ್ಘಾಟನೆ ಮಾಡಿ ಮಾತಾಡಿದರು. ಮುಖ್ಯ ಅತಿಥಿಗಳಾಗಿ ವರ್ಲ್ಡ್ ಬಂಟ್ ಸಂಘದ ಅಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ, ತೋನ್ಸೆ ಶಂಭು ಶೆಟ್ಟಿ, ಮಂಗಳೂರಿನ ಪ್ಲಾನಿಂಗ್ ಸಿಸ್ಟಮ್ನ ಶ್ರೀಕೃಷ್ಣ ಶೆಟ್ಟಿ, ಟ್ರಸ್ಟಿಯವರಾದ ರಮೇಶ್ ಶೆಟ್ಟಿ, ಡಾಕ್ಟರ್ HB ಶೆಟ್ಟಿ, ಹೇಮಂತ್ ಶೆಟ್ಟಿ, ಸತೀಶ್ ಶೆಟ್ಟಿ ಮಣಿಪುರ, ದಯಾನಂದ್ ಶೆಟ್ಟಿ ಕಲ್ಮಂಜೆ, ಹರೀಂದ್ರ ಹೆಗ್ಡೆ ಕೊರಂಗ್ರಪಾಡಿ, ಸದಾನಂದ ಶೆಟ್ಟಿ ಮಾರ್ಪಳ್ಳಿ, ಶ್ರೀಮತಿ ರಂಜಿನಿ ಹೆಗ್ಡೆ ಬೆಳ್ಳೆ, ದಯಾನಂದ್ ಶೆಟ್ಟಿ ಬೆಳ್ಳೆ, ಸತೀಶ್ ಶೆಟ್ಟಿ ಬೆಳ್ಳೆ, ಶ್ರೀಮತಿ ಕೃಷ್ಣ ಶೆಟ್ಟಿ, ಕಾರ್ಯಕ್ರಮ ಸಂಯೋಜಕ ವಿಜಿತ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್ ಅವರು ಕಳೆದ 1 ವರ್ಷ ನಡೆದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಕಾರ್ಯಕ್ರಮದ ನಿರೂಪಣೆ ಮಾಡಿ ವಂದಿಸಿದರು. ನಿನ್ನೊಲುಮೆ ಇರುವಂತೆ ಎನ್ನೊಲುಮೆ ಇರಲಿ, ನಿನ್ನ ಅಳವೆನಗಿರಲಿ, ನೀನೇ ಎನಗಿರಲಿ, ನಿನ್ನ ಆತ್ಮದ ಆನಂದ ಎನ್ನದಾಗಿರಲಿ. ನಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟಿನ ಅಡಿಯಲ್ಲಿ ಕಳೆದ 13 ತಿಂಗಳಿಂದ ಉತ್ತಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇವತ್ತು ನಾವು 14ನೇ ಕಾರ್ಯಕ್ರಮ ಸುತ್ತಮುತ್ತಲಿನ ಎಲ್ಲ ಕಾಲೇಜುಗಳಿನ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್, ನಿಟ್ಟೆ ಪಾಲಿಟೆಕ್ನಿಕ್ ಕಾಲೇಜ್, MSRS ಕಾಲೇಜ್ ಶಿರುವ, ಸೇಂಟ್ ಮೇರೀಸ್ ಕಾಲೇಜ್ ಶಿರುವ, ಬಂಟಕಲ್ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಚಿಟ್ಪಾಡಿಯ ITI, ಮಣಿಪಾಲದ MIT, ಈ ಎಲ್ಲ ಕಾಲೇಜುಗಳಿಗೆ ನಾವು ಒಂದೊಂದು ಬಾರಿ ಅಲ್ಲಿ ಅಂತಿಮ ವಿದ್ಯಾರ್ಥಿಗಳಿಗೆ ನಾವು ಈ 2 ದಿನದ ಕಾರ್ಯಕ್ರಮವನ್ನು ಮಾಡಿ ಮುಗಿದು ಶಿರುವದ MSRS ಕಾಲೇಜಿನ ಇವತ್ತು 2ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ನಮ್ಮ ಟ್ರಸ್ಟಿಗಳ ಒಂದು ನೇತೃತ್ವದಲ್ಲಿ ನಾವು ಕೃಷಿ ಮೇಳವನ್ನು ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಟಿದ್ದೇವೆ. ಆ ಕೃಷಿ ಮೇಳನು ಬಹಳ ಒಂದು ಜನರಿಗೆ ನಿಜವಾಗಿಯೂ ಒಂದು ಹೆಲ್ಪ್ ಆಗುವಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ಚಿಂತನೆಯನ್ನು ಇಟ್ಟಿದ್ದೇವೆ. This would be nearly impossible without the support from our valued resource team. I'm extremely and delighted to inform that we have a very strong and talented resource team with us, who's a blend of professionals from various career domains, such as academics from various universities, officials from public department, banks, institutions, and also practicing entrepreneurs who gather here and bring the unique concept of overall development in our training programs through their proficiency. The content of a program is beautifully designed to cater the need and development of the current employment and entrepreneurship environment. To name a few, we give training on disciplined entrepreneurship, communicating, a key to success,
career building, awakening a new reality, how to start SSA unit under Prime Minister Yojana, financial assistance under Rojgar Yojana, digital marketing, improving the connectivity of the world, recruitment and employer expectations, personal excellence and grooming, effective communication for professionals, inspirational journey of entrepreneurs, the real practicing entrepreneurs. They do come here and they share their journey. We also have conducted several panel discussions program with our entrepreneurs here. आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः HMC ಇದೆಲ್ಲ ಸಮಯ ಈಗಿನ ಸಮಯ ಕ್ಯಾರಿಯರ್ ಬಿಲ್ಡಪ್ ಮಾಡುವಂಥದ್ದು. HMC ನಾವು ಯಾವ ತೀರ್ಮಾನ ಮಾಡುವಂಥದ್ದು, ನಾವು ಯಾವ ಇದಕ್ಕೆ ಹಂತಕ್ಕೆ ಹೋಗಬೇಕು, ನಾವು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, IAS ಆಗಬೇಕಾ, IPS ಆಗಬೇಕಾ, ಅಥವಾ ನಮ್ಮ ಇಂಟರ್ವ್ಯೂವನ್ನು ಯಾವ ರೀತಿ ಫೇಸ್ ಮಾಡ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಇವತ್ತು ನಾವು ಅದನ್ನು ಫೇಸ್ ಮಾಡ್ಬೋದು. HMC ಇವೆಲ್ಲವೂ ಕೂಡ ಇವತ್ತು ಭಾರಿ ಅವಶ್ಯಕವಾದಂಥ ವಿಚಾರಗಳು. ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಪ್ರತಿಭಾನ್ವಿತವಾದಂಥ ವಿದ್ಯಾರ್ಥಿಗಳನ್ನು ಪಡೆದಂಥ ಜಿಲ್ಲೆ. ಆ ವಿದ್ಯಾರ್ಥಿಗಳು ಯಾವತ್ತೂ ನಮ್ಮ ಜಿಲ್ಲೆಯನ್ನು ಬಿಟ್ಟುಕೊಟ್ಟಿಲ್ಲ. SLC ಪರೀಕ್ಷೆ, PUC ಪರೀಕ್ಷೆ ಪ್ರಥಮ, ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ನಾವು. ಇವತ್ತು ನನಗೆ ಖುಷಿ ಆಗ್ತಾ ಉಂಟು, ಯಾಕೆಂದರೆ ನಾನು ಎಲ್ಲಿಯೂ ಸನ್ಮಾನ ತಗೊಳ್ಳಿಲ್ಲ. ಅಂದರೆ ನನಗೆ ಈಗ ಮಾಡಿದ ಸನ್ಮಾನ ಅದು ಸ್ವಾಮಿ ನಿತ್ಯಾನಂದ ಸ್ವಾಮಿಗೆ, ರಾಘವೇಂದ್ರ ಸ್ವಾಮಿ, ಶಿರ್ಡಿ ಸಾಯಿಬಾಬಾರಿಗೆ ಸಮರ್ಪಿಸಿದ್ದೇನೆ. ಹಾಗೆಯೇ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇಲ್ಲಿಯ ವಿದ್ಯಾರ್ಥಿಗಳು, ಇಲ್ಲಿ ಒಂದು ಅಶೋಕ್ ಕುಮಾರ್ ಶೆಟ್ಟಿಯವರು ತುಂಬ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಇದೇ ಮಾದರಿಯಲ್ಲಿ ಮಾಡಿದರೆ ಯಾರಿಗೂ ಕೆಲಸದ್ದು ಎಲ್ಲಿಯೋ ಅಭಾವ ಆಗಲಿಕ್ಕಿಲ್ಲ. ಹಾಗೆ ಅಶೋಕಣ್ಣನವರೊಟ್ಟಿಗೆ ನಾವು ಯಾವಾಗಲೂ ಸದಾ ಇರ್ತೇವೆ. ಯಾವಾಗ ಕರೆದ್ರೂ ನಾವೊಂದು ನಮ್ಮ ಟೆಂಪಲ್ ಪರವಾಗಿ, ಉಡುಪಿ ನಿತ್ಯಾನಂದ ಮಠದ ಪರವಾಗಿ ಸದಾ ನಿಮ್ಮೊಟ್ಟಿಗೆ ಇದ್ದು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ರಿಗೂ ಶುಭವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಸ್ವರಕೆಯವರು ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ತರಬೇತಿಯನ್ನು ಕೊಡುವಂಥದ್ದು. ಯಾಕಂದರೆ ನಮ್ಮ ಕಾಲೇಜು ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾಲೇಜು. ಆ ಮಕ್ಕಳಿಗೆ ಇಂಥ ಒಂದು ತರಬೇತಿಯನ್ನು ಕೊಟ್ಟಾಗ ಭಾಳಷ್ಟು ಅವರು ಬೆಳೀಲಿಕ್ಕೆ ಅಥವಾ ತಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲನಾಗಿ ನಾನು ನಮ್ಮ ಅಶೋಕ್ ಕುಮಾರ್ ಶೆಟ್ಟರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಸ್ವರಕ್ಕೆ ಅವರೊಂದು ಮಾತು ಹೇಳಿದರು, ಏನಂತಂದರೆ ಅವರಿಗೆ ಇದೆಲ್ಲ ಒತ್ತಡ, ಈ ಜನರನ್ನು ಸಂಪರ್ಕ ಮಾಡೋದು, ಕಳಿಸಿಕೊಡು ಮಕ್ಕಳನ್ನ ಕಳಿಸಿ ಅಂತ ಹೇಳೋದು, ಅವ್ರನ್ನ ಕರೆಯೋದು, ಇವ್ರನ್ನ ಕರೆಯೋದು, ಇದು ಭಾಳ, ಈ ಸಂಘಟನೆ ಉಂಟಲ್ಲ ಇದು ಭಾಳಷ್ಟು ಕಷ್ಟ. ನಾನು ಈ ವಿದ್ಯಾಕ್ಷೇತ್ರದಲ್ಲಿ ಸುಮಾರು 42-43 ವರ್ಷದಿಂದ ಇದ್ದೇನೆ. ಈಗ being the principal for about 23 years and thereafter being an administrator for about 12 years. See, this is coordinating things and this is very difficult. Another small story about one student recently from UBC college. She got the highest pay package in the history of University Visvesvaraya College in Bangalore. She is from a rural village, and her parents are small-time laborers or teachers, something very, very meager salary. She selected a particular course and she stood first in the country for her this academic placement, this thing, and she's getting around 70 lakhs.
ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಕೂಡ ತರಬೇತಿಯನ್ನು ಕೊಡಬೇಕು. ಇವತ್ತು ಇಂಟರ್ವ್ಯೂ ಮಾಡಿದಾಗ ಈಗ ಬೇರೆ ಕಡೆ ಎಲ್ಲ ಹೋದಾಗ ಗೊತ್ತಾಗ್ಬೋದು, ನಮ್ಮಲ್ಲಿ ಸ್ವಲ್ಪ ಭಾಷಾ ಜ್ಞಾನ ಕಡಿಮೆ ಇದೆ ಅಂತ ಇಂಟರ್ವ್ಯೂ ಹೋದವರ ಅನಿಸಿಕೆ. ಶಾಲೆಯಲ್ಲಿ 625ಕ್ಕೆ 625 ಅಂಕ ತಗೊಳ್ತಾರೆ, ಆದರೆ ಅದು ನೀವು ಕಲಿತದ್ದು ಮಾತ್ರ. ಆದರೆ ಮುಖಾಮುಖಿಯಾಗಿ ನೀವು ಇಂಟರ್ವ್ಯೂ ಅಥವಾ ಜಾಬ್ಗೆ ಹೋದಾಗ ಫೇಸ್ ಮಾಡುವಾಗ ಅದು ಅಷ್ಟೊಂದು ಗುಣಾತ್ಮಕವಾದ ಫಲಿತಾಂಶ ಬರುವುದಿಲ್ಲ ಅಂತೇಳಿ ಹೆಚ್ಚಿನವರ ಅನಿಸಿಕೆ. ಬಹುಶಃ ಅದಕ್ಕೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ನಮಗೆ ಅದಕ್ಕೆ ಸಿದ್ಧತೆ ಕೊಡಬೇಕು. ಇವತ್ತು ಸನ್ಮಾನ್ಯ ನಮ್ಮ ದೇಶದ ಒಬ್ಬ ಪ್ರಭಾವಿ ಮತ್ತು ಜಗತ್ತು ಇವತ್ತು ಕೊಂಡಾಡುವಂಥ ರೀತಿಯ ಒಬ್ಬ ಪ್ರಧಾನಿಯಾಗಿ ಸಿಕ್ಕಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಲ್ಪನೆ ಕೂಡ ಯುವ ಜನಾಂಗಕ್ಕೆ ಅವರ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ಅದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಈ ಥರ ಹಲವಾರು ಯೋಜನೆಗಳನ್ನು ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾರೆ. ಅಂತ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ತಮ್ಮ ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದನ ಕೊಡ್ತಾ ಇದ್ದೇನೆ. ಅದೇ ರೀತಿ ನಂಬಿಯರ್ ಸರ್ ಅವರು ಟೈಮ್ಸ್ ಆಫ್ ಇಂಡಿಯಾನ ಪ್ರೆಸ್ ಪೇಪರ್ನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದನ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ಸರ್ ಮಂಜುನಾಥ್ ಸರ್ ಅವರು ಉಪಪ್ರಾಂಶುಪಾಲರು MSRS ಕಾಲೇಜ್, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದನ ಕೊಡ್ತಾ ಇದ್ದೇನೆ. Yes. Are you a boy or a girl? No. You have to decide. Are you a boy or a girl? Boy. So the reaction comes fast. Same way, whenever a teacher interacts, the reaction should be either a yes or a no. Am I right? If you serve rice today, can we serve sambar tomorrow? No. Can we serve palya day after tomorrow? Here, Vidya's team is Instagram. Here, Hitesh team is WhatsApp here. Here, group leader. Every human being has leader inside them. Their group leader has to repeat what I say. Group leaders, you have to show extra josh because you are leader and they have voted and they have just given you a leadership role on the spot. Okay, ready? Yes or no? Hello everyone. Louder. Hello everyone. Not everyone, only leaders. Yeah. Hello everyone. Yeah. Let's see the voice of each and every leader. Last time. Come on. Hello everyone. I am a proud leader and prove to everybody that I am problem solver and a good decision maker. So ready? Ready means louder, yes? Yes. Now see here how it goes. You are supposed to say here in this team, you are saying the team name and you are saying your points. For example, Facebook says some point, you can object to that or you can come with a better decision. Instagram, then you have WhatsApp, then you have Twitter, then you have Snapchat, then you have YouTube. Okay, ready? The first person who raised a hand will get 50 bonus points. ನಾನು ಫಸ್ಟ್ ಕೇಸ್ ಬಗ್ಗೆ ಮಾತಾಡ್ತೇನೆ. ಆ ಬಾಸ್ ಇರುವಾಗ ಅಲ್ಲಿ ಬಾಸ್ ಏನು ಹೇಳ್ತಾನೆ, ಅಸಿಸ್ಟೆಂಟ್ ಮ್ಯಾನೇಜರಿಗೆ ನಿನ್ನನ್ನು ನಾನು ಮ್ಯಾನೇಜರ್ ಆಗಿ ಮಾಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ಆ ಮ್ಯಾನೇಜರ್ 10 years ಅಸಿಸ್ಟೆಂಟ್ ಮ್ಯಾನೇಜರ್ 10 years ಕೆಲಸ ಮುಗಿಸಿ ಹೋದಾಗ ಈ ಮ್ಯಾನೇಜರ್ ರಿಟೈರ್ಡ್ ಆಗಿರ್ತಾನೆ. ಸೊ ಅವನ ಸನ್ ಬರ್ತಾನೆ ಅಲ್ಲಿಗೆ. ಕೆಲವೊಮ್ಮೆ ಓಕೆ, ಎಂತಹ ಲೀಡರ್ಸ್ ಅನ್ನು ಮೆಚ್ಚುತ್ತೀರಿ ನೀವು ಸಾಮಾನ್ಯವಾಗಿ? ಯಾವ ರೀತಿ? ಈಗ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಲೀಡರ್ಸ್ ಇದ್ದಾರೆ, ಫಿಲ್ಮ್ ವರ್ಲ್ಡ್ ಅಲ್ಲಿ ಲೀಡರ್ಸ್ ಇದ್ದಾರೆ, ಪೊಲಿಟಿಷಿಯನ್ಸ್ ಆಗಿ ಇದ್ದಾರೆ ಅಲ್ವಾ? ಹೌದಾ ಅಲ್ವಾ? ನಿಮ್ಮಲ್ಲೇ ಲೀಡರ್ಸ್ ಆಗಿದ್ದಾರೆ, ಕೆಲವು ಲೀಡರ್ಸ್ ಇದ್ರು ಈಗ ಗ್ರೂಪ್ ಅಲ್ಲಿ, ಕರೆಕ್ಟ್ ತಾನೆ? ಎಂತಹ ಲೀಡರ್ಸ್ ಅನ್ನು ಮೆಚ್ಚುತ್ತೀರಿ ನೀವು ಸಾಮಾನ್ಯವಾಗಿ?
ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂಥ ಲೀಡರ್ಸ್ ಅನ್ನು ಮೆಚ್ಚುತ್ತಾರೆ ಅಂತ ಇವರು. ಯಾರು ಜವಾಬ್ದಾರಿಯನ್ನು ತಗೊಳ್ತಾರ ಅಂತಹ ಲೀಡರ್ಸ್ ಅನ್ನ ಇವರು ಮೆಚ್ಚುತ್ತಾರೆ ಅಂತ. ಏನ್ ನಿಮ್ಮ ಹೆಸರು? ಸುಷ್ಮಿತಾ ಅವರು ಹೇಳ್ತಾರೆ. ಬಿಕಾಮ್ ಸ್ಟೂಡೆಂಟ್, ವೆರಿ ಗುಡ್. ದಿಸ್ ಇಸ್ ಸುಷ್ಮಿತಾ ರೆಸ್ಪಾನ್ಸ್. ಬೇರೆ ಎಲ್ಲ ಮೆಚ್ಕೊಳ್ತಾರ. ನಿಮ್ಮ ಹೆಸರು ವರ್ಷದಲ್ಲಿ ಭಾವನೆ ಹೇಳುವಂತ ಮಾತಾಡ್ತಾರೆ. ವೆರಿ ನೈಸ್. ಎನಿಥಿಂಗ್ ಫ್ರಮ್ ಯೋರ್ ಟೀಮ್? ಆಲೋಚನೆ ಮಾಡ್ತಾ ಇದ್ದಾರೆ, ಗಾಢವಾದ ಆಲೋಚನೆ ಇದ್ದಾರೆ. ಫ್ರಮ್ ಯೋರ್ ಟೀಮ್ ನೋಡಿ, he or she should be fit for all activities of the great. Skilling, you understand? Upskilling ಮತ್ತೆ reskilling are two different things. Upskilling ಅಂದ್ರೆ ನೀವು ನಿಮ್ಮ ಫೀಲ್ಡ್ ಅಲ್ಲೇ ಉಳಿಯುವಂತ ಟೆಕ್ನಿಕ್ ಅನ್ನು, ಸ್ಟ್ರಾಟಜಿ ಅನ್ನು ಇಂಪ್ರೂವ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಅಕೌಂಟೆಂಟ್ ಆಗಿರ್ತೀರಿ, ಬಟ್ ನೀವು ಕೆಲಸಕ್ಕೆ ಸೇರಿದ್ರಲ್ಲಿ ಒಂದು ಹೊಸ ಸಾಫ್ಟ್ವೇರ್ ಇರ್ತದೆ. ಆ ಸಾಫ್ಟ್ವೇರ್ ನ ನಾಲೆಜ್ ಬೇಕಾಗ್ತದೆ ನಿಮಗೆ. ಆದಾಗ ಆಗಿರ್ಬೋದು, ಆ ರೀತಿ ಏನಾದರೂ ಆದಾಗ ಅವಾಗ ನಾವು ಹೇಗೆ ಬಿಹೇವ್ ಮಾಡ್ತೇವೆ, ಹೇಗೆ ಕಮ್ಯುನಿಕೇಟ್ ಮಾಡ್ತೇವೆ ಅವರೊಟ್ಟಿಗೆ, ಅವರನ್ನ ಹೇಗೆ ಅಂದ್ರೆ ಈಗ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿರೋರಾಗಿರ್ಬೋದು, ಅವ್ರಿಗೆ ಹೇಗೆ ನಾವು ಮೋಟಿವೇಟ್ ಮಾಡ್ತೇವೆ, ಅದರಿಂದ ಹೊರಗೆ ಹೇಗೆ ತರ್ತೇವೆ ಅಂತ. ಓಕೆ, ಸೊ ಅಲ್ಲಿ ಪ್ರಾಬ್ಲಮ್ ಅಲ್ಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಉಳಿದವರು ಮಾಡಿದ್ದು ಓಕೆಯಾ? ಇಲ್ಲ, ಸರಿ ಇಲ್ಲ. ತಪ್ಪು ಅವನ ಥರ ಆದ ನಂತರ ತಪ್ಪಿದೆ. ಆಮೇಲೆ ಏನಾದರೂ ನೆಗೆಟಿವ್ ಆಗಿದೆ ಬರಲಿ, ಮತ್ತೆ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಅವನಿಗೆ ಬರ್ತೀವಿ. ಮತ್ತೆ ಸೊ ಅದೇ ತಪ್ಪು ಅಂತ ನನ್ನ ಫ್ರೆಂಡಿಗೆ, ಯಾಕಂದ್ರೆ ಅವಳ ಎಮೋಷನಲ್ ಕಂಟ್ರೋಲ್ ಮಾಡಿ ಅವಳ ಫ್ರೆಂಡಿಗೆ ನೋವಾಗಬಾರ್ದು ಅಂತ ಹೋಗಿ ಹೊರಟಿದ್ದಾರೆ. ನನ್ನ ಹೆಸರು ದೀಪ. ಇಲ್ಲಿ ಚಂದ್ರ ಹೇಳಿದಾಗೆ ಅವಳ ಅಪ್ಪನ ತಪ್ಪಿದ್ರು. ಅವನು ಇಲ್ಲಿ ರಾಧ ಮತ್ತೆ ರಮ್ಯಾ ಇಬ್ಬರಲ್ಲಿ ಸಹ ಇಮೋಷನ್ಸ್ ಇತ್ತು. ಅಂದ್ರೆ ರಾಧನಲ್ಲಿ ತಾನು ತನ್ನ ಅಪ್ಪ ಹಾಗೆ ಹೀಗೆ ಅನ್ನುವ ಪ್ರೆಸ್ಟೀಜ್ ಜೊತೆ ಅವಳ ಎಮೋಷನ್ಸ್ ಇತ್ತು. ಅದರಲ್ಲಿ ರಮ್ಯನದ್ದು ಇವಳನ್ನು ಹೇಗೆ ಕೆಳಗಾಕುದು ಅಂತ ಎಮೋಷನ್ಸ್ ಇತ್ತು. ಹಾಗೆ ರಾಧ ಮತ್ತೆ ರಮ್ಯನ ಎಮೋಷನ್ಸ್ ನ ನಡುವೆ ಬಂದದ್ದು ರಮ್ಯ. ಒಂದು 0 ಬರೆದಾಳು, ಒಂದೇ ಬರೆದಾಳು ಆಯ್ತಾ. ಇನ್ನೊಬ್ರು 10 ಬರೆದಾಳು, 10ಕ್ಕೆ ನಿಲ್ಲಿಸಿದಾಳೆ ಮಗಿತ್ತು. ಇನ್ನೊಬ್ರು 20 ಬರೆದಾಳು, 20ಕ್ಕೆ ನಿಲ್ಲಿಸಿದಾಳೆ. 1 0 1 ನಿಮಿಷದಲ್ಲಿ ಅಂತೇಳಿ ಒಂದೇ ಬರೆದಾಳು. 80 ಟಾರ್ಗೆಟ್ ಮಾಡಿದಾಳೆ. 1 ನಿಮಿಷ ನಾನು 80 ಬರೆಯಬಹುದು ಅಂತ, ಇಲ್ಲಿ 81 ಬರೆದಾಳೆ. ಸರಿ, ಇದು ಒಂದು. ಇನ್ನೊಂದು ಕೆಟಗರಿ, ಇಲ್ಲಿ 60 ಹೇಳಿದ್ದಾರೆ, 155 ಬರೆದಾರೆ. ಏನು POP ಹಾಕಿ ಮಾಡಿದ್ದೇವೆ, ಅವ ತೆಂಗಿನಕಾಯಿಯ ಚಿಪ್ಪಿಗೆ ಹೋಲ್ ಮಾಡಿ ಅದಕ್ಕೊಂದು ಬಲ್ಬ್ ಹಾಕಿ ಅದನ್ನು ಮಾರ್ತಾನೆ, 300 ರೂಪಾಯಿ ಚಾರ್ಜ್ ಮಾಡ್ತಾನೆ. ಟೀ ಕುಡ್ಲಿಕ್ಕೆ ಕಪ್ಪು ತಯಾರು ಮಾಡಿದ್ದಾನೆ, 200 ರೂಪಾಯಿ ಚಾರ್ಜ್ ಮಾಡ್ತಾನೆ. ಮೊಬೈಲ್ ಇಲ್ಲಿಗೆ ಮೊಬೈಲ್ ಸ್ಟ್ಯಾಂಡ್ ಮಾಡಿದ್ದಾನೆ ಚಿಪ್ಪಿನಿಂದ, ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾನೆ. ಮನೇಲಿ ಕೂತ್ಕೊಂಡು ಒಂದು ಮಿಷಿನ್, ಕಟ್ ಮಾಡುವಂಥ ಮಿಷಿನು, ಒಂದು ಪಾಲಿಷ್ ಮಾಡಲಿಕ್ಕೆ, ಒಂದು ಅದನ್ನು ಸರಿಲಿಕ್ಕೆ ಒಂದು ಬಿಸ್ತಿ, ಅದರ ಮೇಲೆ ಅದನ್ನು ಪಾಲಿಷ್ ಮಾಡಲಿಕ್ಕೆ ತೆಂಗಿನ ಎಣ್ಣೆ, ಅದನ್ನು ಬಳಸ್ತಾನೆ ಅಷ್ಟೇ ಅಂತೆ. ಹಾಗಾದ್ರೆ ಬಿಸ್ನೆಸ್ ಹೌದಲ್ಲ? ಒಂದೇ ಒಂದು ತೆಂಗಿನ ಮರದಿಂದ ಮಾಡಲಿಕ್ಕೆ ಆಗುತ್ತಾ? ಇಲ್ಲ, ಆಗತ್ತೆ. ಯಾರು? ಬೇರೆಯವರು, ನಾವಲ್ಲ. ತುಂಬ ಜ್ಯುವೆಲ್ಲರೀಸ್ ಎಲ್ಲ ಮಾಡ್ತಾರೆ, ಆರ್ಟ್ ಕ್ರಾಫ್ಟ್ ಎಲ್ಲ ಮಾಡ್ತಾರೆ. ಎಲ್ಲಿ ಸೇಲ್ ಮಾಡೋದು, ಹೇಗೆ ಪ್ರೈಸಿಂಗ್ ಮಾಡೋದು, ಸೊ ಪ್ರೈಸ್ ವಿಷಯ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ನಿಮಗೆ ಬಿಟ್ಟದ್ದು. ನೀವು ಎಷ್ಟಕ್ಕೆ, ಯಾಕಂದರೆ ಅದು ನಿಮ್ಮ ಸ್ವತ್ತು, ನೀವು ಕ್ರಿಯೇಟ್ ಮಾಡಿರೋ ಆರ್ಟ್. ಸೊ ಹಾಗಾಗಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರಬೇಕು ಹೇಳಿ ನೀವು ಡಿಸೈಡ್ ಮಾಡಬೇಕು, ಆಯಿತಾ. ಅದನ್ನು ಹೇಗೆ ಸೇಲ್ ಮಾಡೋದು ಹೇಗಂದರೆ ನಿಮಗೆ ತುಂಬ ಎಕ್ಸಾಂಪಲ್ ಉಂಟು. ಅಂದರೆ ಬೇಕಿದ್ರೆ ನ್ಯೂಸ್ ಪೇಪರಲ್ಲಿ ಕೊಡ್ಬೋದು, ಆ್ಯಡ್ ಕೊಡ್ಬೋದು, ಬಟ್ ಅದೆಲ್ಲ ಟ್ರೆಡಿಷ್ನಲ್ ಮಾರ್ಕೆಟಿಂಗ್. ನಾವು ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡಿ ಮಾಡುವ. ಯಾವ ರೀತಿ ಇದು ಮಾಡೋದಾದರೆ, ಒಂದೇನಂದರೆ ನೀವು ಈ ಥರದ ಪೋಸ್ಟರ್ಸ್ ಎಲ್ಲ ಮಾಡ್ಬೋದು ಅಲ್ವಾ, ರೀತಿಯ ಪೋಸ್ಟ್. ಅಥವಾ ಇನ್ಸ್ಟಾಗ್ರಾಮಿನಲ್ಲಿ ನೀವು
ಮಾರ್ಕೆಟ್ ಮಾಡೋದಾದ್ರೆ ಇನ್ಸ್ಟಾಗ್ರಾಮ್ ಇದೊಂದು ಟೆಂಪ್ಲೇಟ್ ಉಂಟು, ಅದರಲ್ಲಿ ಮಾಡೋದು. ಮತ್ತು ಇವನ್ ನಿಮ್ಗೆ ಇನ್ನೂ ಆಪ್ಷನ್ಸ್ ಬೇಕಾದರೆ ಜ್ಯುವೆಲ್ಲರಿ ಅಂತ ಹಾಕಿದರೆ ಕೆಲವು ಐಡಿಯಾ ಸಿಗ್ತದೆ, ಶಬ್ದ ಉಂಟು, ಇದನ್ನು ಚೇಂಜ್ ಮಾಡಿ ನಿಮ್ಮ ಇದನ್ನು ಹಾಕ್ಬೋದು ನೀವು. ಯಾವುದು ನಿಮ್ಮ ಕನ್ನಡದಲ್ಲಿ, ಅಥವಾ ನೀವು ಇದು ಮಾಡ್ಬೋದು ಎಂತ ಹೇಳ್ತಾರೆ ಮಾರ್ಕೆಟಿಂಗ್ ಮಾಡ್ಬೋದು, ಅಥವಾ ನಿಮ್ಮ ವಾಟ್ಸಪ್ಪಿನಲ್ಲಿ ಕೆಲವರೆಲ್ಲ ನನ್ನ ಫ್ರೆಂಡ್ ಲಿಸ್ಟಿನಲ್ಲಿದ್ದಾರೆ, ಅವರು ಆ ರೀತಿ ನೀವು ಸೇಲ್ ಮಾಡ್ಬೋದು. ಮತ್ತು ಆನ್ಲೈನ್ ಇದು ಒಂದು ಅಡ್ವಾಂಟೇಜ್ ಏನಂದರೆ ನೀವು ಪಾರ್ಸೆಲ್ ಮಾಡಿದ್ರೆ ಎಲ್ಲಿರೋರಿಗೆ ಸಹ ಸೇಲ್ ಮಾಡ್ಬೋದು. ಬೆಂಗಳೂರಲ್ಲಿರೋರಿಗೂ ನೀವು ಮಾರ್ಕೆಟ್ ಮಾಡ್ಬೋದು, ಡೆಲ್ಲಿಯಲ್ಲಿರೋರಿಗೂ ಮಾರ್ಕೆಟ್ ಮಾಡ್ಬೋದು. ಅವ್ರು ಆರ್ಡರ್ ಮಾಡಿದರೆ ನೀವು ಪಾರ್ಸೆಲ್ ಕೊರಿಯರ್ ಹೇಗೆ ಮಾಡ್ತೀರಿ ನಿಮಗೆ ಬಿಟ್ಟದ್ದು. ಫ್ಯಾಮಿಲಿ ಬಿಸ್ನೆಸ್ ಇದೆಯಾ, ಅದನ್ನು ಕಂಟಿನ್ಯೂ ಮಾಡೋರಿದ್ದಾರೆ ಇಲ್ಲಿ ಯಾರಾದರೂ? ನೀವು. ಸೊ ಯು ವಿಲ್ ಬಿ ಕ್ಯಾರಿಂಗ್ ಯುವರ್ ಫ್ಯಾಮಿಲಿ ಬಿಸ್ನೆಸ್. ಓಕೆ ಓಕೆ. ಮತ್ತು ಹುಡುಗಿಯರಲ್ಲಿ ಯಾರು ಇಲ್ಲ ಬಿಸ್ನೆಸ್ ಮಾಡಲಿಕ್ಕೆ? ಓಕೆ. ಸೊ ಐ ಆಮ್ ಶೋರ್ ಆಫ್ಟರ್ ಮೈ ಸೆಷನ್ ದೇರ್ ವಿಲ್ ಬಿ ಫ್ಯೂ ಹೂ ವುಡ್ ಬಿ ಇಂಟ್ರೆಸ್ಟೆಡ್ ಟು ಗೆಟ್ ಇನ್ ಟು. ಓಕೆ. ಈಗ ತುಂಬ ಜನರಿಗೆ ಬಿಸ್ನೆಸ್ ಬೇಡ ಅಂತ ಅನಿಸ್ಬೋದು. ಕಾರಣ ಏನಂತ ಹೇಳ್ಬೋದಾ? ಕ್ಯಾನ್ ಯು ಟೆಲ್ ಮಿ ಯಾಕೆ ಬಿಸ್ನೆಸ್ ಬೇಡ ಅಂತ ಅನಿಸ್ತದೆ ನಿಮಗೆ? ಸಾರಿ, ಕಾಂಪಿಟಿಷನ್ ಜಾಸ್ತಿ ಇದೆ. ಓಕೆ. ಮತ್ತೆ ಹೋಗ್ಬೇಕಾದ್ರೆ ನೀವು ಈ ಥರ ಪಾರ್ಟಿಸಿಪೇಟ್ ಮಾಡಬೇಕು, ಮಾತಾಡೋಕ್ಕೆ ಮುಂದೆ ಬರಬೇಕು, ಡೌಟ್ಸ್ ಕೇಳಬೇಕು ಕ್ಲಾಸಲ್ಲಿ. ಡೌಟ್ಸ್ ಅಂದರೆ ಒಟ್ಟಾರೆ ಕೇಳೋದಲ್ಲ, ಟೀಚರಿಗೆ ಇದು ಮಾಡಲಿಕ್ಕೆ, ಅಂದರೆ ಸೆನ್ಸ್ ಇರಬೇಕು ಅದಕ್ಕೆ. ಓಕೆ, ಆ ಥರ. ಸೊ ಐ ನ್ಯೂ ಇಟ್ ಆ್ಯಂಡ್ ಹೀ ಟೋಲ್ಡ್ ಮಿ ಒನ್ ಥಿಂಗ್, ಅದಕ್ಕೆ ಇಫ್ ಯು ರಿಯಲಿ ವಾಂಟ್ ಟು ಲರ್ನ್ ಸಮಥಿಂಗ್ ಇನ್ ಫ್ಯೂಚರ್, ವಾಟ್ ಎವರ್ you want to do MBA, do it. End of the day, you are the one who will be taking that into a beautiful, way. And it's up to you how you take it. Doesn't mean like which institution would be going far. ಅಥವಾ ಏನೇ ಮಲ್ಟಿನ್ಯಾಷನಲ್ ಅಥವಾ ಕಾರ್ಪೊರೇಟ್ ಕಂಪನೀಸ್ ತೊಗೊಳ್ಳಿ, ಇವಾಗೆಲ್ಲ ನೀವು ನೋಡ್ತೀರಲ್ಲ, ಅವರ ಅಸೈನ್ಮೆಂಟ್ಸ್ 6 ತಿಂಗಳು ಇಂಡಿಯಾದಲ್ಲಿ ಇರ್ತದೆ, 6 ತಿಂಗಳು US ಅಲ್ಲಿ ಇರ್ತದೆ, ಮತ್ತೊಂದು 3 ತಿಂಗಳು ಇನ್ನೊಂದು ಕಡೆ ಇರ್ತದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಇರ್ಬೋದು ಅಲ್ವಾ? ಇಲ್ಲಿದೆ ಎಂಪ್ಲಾಯ್ಮೆಂಟ್ ಹಿಡ್ಕೊಂಡು ನಾವು ಅಲ್ಲಿ ಕೆಲಸ ಮಾಡ್ತೇವೆ ಈಗ ಅಲ್ವಾ? ಇನ್ಫೋಸಿಸಲ್ಲಿದ್ದವರು ಎಷ್ಟೋ ಜನ ಇಲ್ಲಿದು ಸ್ಯಾಲರಿ, ಇಲ್ಲಿದು ಪ್ಯಾಕೇಜ್ ಎಲ್ಲ ತೊಗೊಂಡು, ಬಟ್ ದೇ ಆರ್ ಲಿವಿಂಗ್ ದೇರ್ ಬಿಕಾಸ್ ಇನ್ಫೋಸಿಸ್ ಸರ್ವಿಂಗ್ ಥ್ರೂ ಔಟ್ ದ ವರ್ಲ್ಡ್ ವೆಲ್ ಇನ್ ಅಡ್ವಾನ್ಸ್, ಸೊ ದ್ಯಾಟ್ ಯು ಡೋಂಟ್ ವೇಸ್ಟ್ ಯೋರ್ ಟೈಮ್. ಆ ಪಾಸ್ಪೋರ್ಟ್ ಅಪ್ಲೈ ಮಾಡಲಿಕ್ಕೂ ಸುಮಾರೆಲ್ಲ ಅದರ ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡ್ಕೊ. ಪೊಲೀಸ್ ಕಸ್ಟಡಿಗೆ ಹೋಗೋದು ಇದೆಲ್ಲ ನಮ್ಮ ರೆಕಾರ್ಡಲ್ಲಿ ಬರುವಾಗ, ಸೊ ಆ ಪೊಲೀಸ್ ವೆರಿಫಿಕೇಷನ್ ಆಗುವಾಗ ಎಲ್ಲ ಚೆಕ್ ಆಗ್ತದೆ. ಏನಾದರೂ ನಮ್ಮಲ್ಲಿ ಕ್ರಿಮಿನಲ್ ರೆಕಾರ್ಡ್ ಉಂಟಾ, ಏನಾದರೂ ಆಗಿ ಆ ರಿಪೋರ್ಟ್ ಬೇಸ್ ಮೇಲೆ ನಮ್ಮ ಪಾಸ್ಪೋರ್ಟ್ ನಮಗೆ ನಮ್ಮ ಕೈಯಲ್ಲಿ ಸಿಗೋದು. ಆ್ಯಂಡ್ ಪೊಲೀಸ್ ವೆರಿಫಿಕೇಷನಲ್ಲಿ ನಾವು ಫೇಲ್ ಆದರೆ ನಮಗೆ ಪಾಸ್ಪೋರ್ಟ್ ಸಿಗಲ್ಲ. ಸೊ ಇದೆಲ್ಲ ಕ್ಲಾಸಸ್ ಇದೆ. ಸೊ ಯು ನೀಡ್ ಟು ಬಿ ವೆಲ್ ಪ್ರಿಪೇರ್ಡ್. ಆ್ಯಂಡ್ ಆಲ್ಸೋ ಐ ನೋ ವಿ ವಿಲ್ ನಾಟ್ ಗೆಟ್ ಇನ್ ಟು ಎನಿಥಿಂಗ್, ಬಟ್ ಸಮ್ಟೈಮ್ಸ್ knowingly unknowingly things may happen, but be cautious. ನಾನು ಅದೇ ಕಾಯ್ತಾ ಇದ್ದೆ, ಆ ಇದ್ರಲ್ಲಿ ಮಲ್ಕೊಂಡು ಒಂದು ಕೈಯಲ್ಲಿ ಕಾಫಿ ಕುಡ್ಕೊಂಡು ಒಂದು ಬಾತ್ ಟಬ್ ಮನೇಲಿ ಇದ್ರೆ ಎಷ್ಟು ಒಳ್ಳೇದು. ನಮ್ಮ ಮನೆ ಕಾಫಿ ಕುಡಿಯೋ ಬದಲು ಕೈಯಲ್ಲಿ ವಿಜಯ ಮಲ್ಯನ್ ಇಟ್ಕೊಂಡಿದ್ರೆ ಒಳ್ಳೇದಿತ್ತ ಅಂತ. ನೀವು ನನ್ನ ಹೇಳ್ಬೇಡಿ ಅಂತ ಅವನು ಬ್ರ್ಯಾಂಡೇ ಹೇಳಿಬಿಟ್ಟ ನನಗೆ. ಎಷ್ಟು ಸಿಂಪಲ್ ಎಕ್ಸಸೈಸಸ್ ನೋಡಿ, ಇವೆಲ್ಲ ನಮಗೆ ದಿನಾ ನಾವು ಮಾಡುವಂಥದ್ದು. ಆದರೆ ಮಾಡುವಾಗ ನಾವು ಯಾರು ಎಂಜಾಯ್ ಮಾಡಲ್ಲ ನೋಡಿ. ಸಿಂಪಲ್ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ಯು ವಿಲ್ ಆಲ್ ಸೇ ನೋ, ವಿ ಹ್ಯಾವ್ ನಾಟ್ ಡನ್ ಇಟ್. ಪ್ರತಿಯೊಬ್ಬರು ಬೆಳಿಗ್ಗೆ ಧರ್ಮಿಸ್ತಿರೋ ಜನ ಇದೇನು ಕ್ವಶನ್ ಅಲ್ಲ ನಂದು. ನನ್ನ ಕ್ವಶನ್ ಏನ್ ಗೊತ್ತಾ, ಹೊಟ್ಟೆ ಎಷ್ಟು ಹಲ್ಲಿದೆ ನಿಮ್ಮ ಹತ್ರ? ಅಯ್ಯೋ, ನಂಬರೇ ಚೇಂಜ್ ಆಗ್ತಾ ಇದೆ. ಇದು 28, ಇವಳಿಗೆ 32 ಇದೆ. ಇವಳೆಲ್ಲಿಂದ 4 ಎಷ್ಟು ಬರಲೇ ಇಲ್ಲ.
your presentation. ನಿಮ್ಮ ಫೇಸ್ಬುಕ್ ಅನ್ನು ನೋಡ್ತೀರಿ, ನಿಮ್ಮ ಹತ್ರ ಎಲ್ಲರ ಹತ್ರ ಮೇಲ್ ಐಡಿ ಇದೆ. You all have a mail ID. Okay. ನೀವು ಎಷ್ಟು ಜನ, how many of you are very sure that ನೀವು ಮೇಲ್ ನೋಡುವಾಗ when you open your mail, okay, you see some ads, correct? Yes. Or ads ಎಲ್ಲಿಂದ ಬರುತ್ತೆ? The moment when I open my mail ID, I get some different ads. Recently, one person, ನಾನು ಹೆಸರು ಹೇಳೋದಿಲ್ಲ ಇಲ್ಲಿ, set a complaint to Gmail, Google authority. I am seeing number of ads in YouTube, ಅದರಲ್ಲೆಲ್ಲ ಅಂತ ಬಂತು. But ನೆನಪಿಟ್ಕೊಳ್ಳಿ, how many of you know that your data is secretly viewed by somebody else? ಗೊತ್ತಾ ನಿಮಗೆ? ಓಕೆ, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಎಷ್ಟು ಜನ ಇನ್ಸ್ಟಾಗ್ರಾಮ್ ಅನ್ನು ಯೂಸ್ ಮಾಡ್ತೀನಿ? ಜಸ್ಟ್ ಕೈ ರೇಸ್ ಮಾಡಿ, ಇದು ನಿಮ್ಮ ಕೈ ಮೇಲೆ ಮಾಡಿ, ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಓಕೆ, now no, don't worry, I am not asking a personal question. You watch reels? Okay. When you watch your first reel, when you watch your second reel, when you watch your third reel, when you watch your fourth reel, fifth reel automatically comes. How? And the fifth reel what you watch is the reel which you want. Seconds, reels are seconds, correct? The reels what you watch in Instagram are seconds. ಬಾಂದಳದಂತೆ ಎನ್ನ ಮನವಿರಲಿ, ನಿನ್ನ ಸಾಗರದಂತೆ ಎನ್ನ ಎದೆ ಇರಲಿ. ಇಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವ ವ್ಯವಸ್ಥೆ ಒಂದು ಮಾಡಬೇಕಿದ್ರೆ ಶ್ರೀಯುತ ಆನಂದ್ ಶೆಟ್ಟಿ ಅವರ ಬೆಂಬಲ ಹಾಗೂ ಅವರ ಒಂದು ನಮ್ಮ ಮೇಲೆ ಇರುವ ಈ ಸಂಸ್ಥೆಯ ಮೇಲೆ ಇರುವ ಪ್ರೀತಿ ವಿಶ್ವಾಸವೇ ಕಾರಣ ಅಂತ ಹೇಳೋದ್ರಲ್ಲಿ ತಪ್ಪಾಗಲಿಕ್ಕಿಲ್ಲ. ಆನಂದ್ ಶೆಟ್ಟಿ ಅವರು ಮೂಲತಃ ಉಡುಪಿಯವರೇ, ತೋನ್ಸೆಯವರು. ನಮ್ಮ ಮುಂಬೈ, ಗುಜರಾತ್ನಲ್ಲಿ ಹಾಗೂ ಬೆಂಗಳೂರಲ್ಲಿ ಅನೇಕ ಇಂಡಸ್ಟ್ರಿಯನ್ನು, ಆರ್ಗ್ಯಾನಿಕ್ ರಿಲೇಟೆಡ್ ಇಂಡಸ್ಟ್ರಿ ಮಾಡಿ ಒಂದು ಯಶಸ್ವಿ ಉದ್ದಿಮೆದಾರರಾಗಿರುವುದು ನಮಗೆ ಸಂತಸ. ಯಾಕೆಂದರೆ ನಮ್ಮ ಊರಿನಲ್ಲೇ ಹುಟ್ಟಿ ಮುಂಬೈಗೆ ಹೋಗಿ ಇಷ್ಟೊಂದು ಬೆಳೆದು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಈಸ್ ಒನ್ ಆಫ್ ದ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್. ಆದ ಕಾರಣ ಅವರು ಇವತ್ತು ಬಂದಿರೋದು ನಮ್ಮ ಸೌಭಾಗ್ಯ. ಹಾಗೂ ಮೊನ್ನೆ ಇತ್ತೀಚೆಗೆ ಅವರು ನಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ. ಏನಂದರೆ ಅವರ ಸಂಸ್ಥೆಗೆ ಅನೇಕ ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಸೇಲ್ಸ್ ಇಂಜಿನಿಯರ್ಸ್ ಎಲ್ಲ ಅವರಿಗೆ ಬೇಕಾಗಿದೆ. ನಿಮ್ಮ ಸಂಸ್ಥೆಯ ಮೂಲಕ ಯಾರಾದರೂ ಇದ್ದರೆ ನಮಗೆ ಕಳುಹಿಸಿ ಅಂತ. ಸೊ ಇದನ್ನೆಲ್ಲ ಅವರಿಗೆ ಒಂದು ಪ್ರೀತಿ ಎಷ್ಟೊಂದು ನಮ್ಮ ಸಂಸ್ಥೆ ಮೇಲೆ ಇದೆ ಎಂಬುದು ಇದೇ ಒಂದು ಕಾರಣ ಅಂತ ನಾನು ನಂಬ್ತೇನೆ. ಸೊ ತಮ್ಮ ಬೆಂಬಲ ನಮಗೆ ಯಾವಾಗಲೂ ಬೇಕು ಸರ್. ನಿಮ್ಮ ಮಾರ್ಗದರ್ಶನ ಈ ಉಡುಪಿಗೆ ಬಂದಾಗ ಒಂದು ವಿಸಿಟ್ ನಮ್ಮ ಸಂಸ್ಥೆಗೆ ಕೊಡ್ತಾ ಇರಿ ಅಂತ ನಿಮ್ಮ ಹತ್ರ ಆಶಿಸ್ತೇವೆ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ. ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ. ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋ. ಇವತ್ತು ನಿಮಗೆ ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿಗ್ತಾ ಇದೆ. ಮೇಡಮ್ ಅಂತ ಪುಣ್ಯಾತ್ಮರು ಅವರ ಸಮಯವನ್ನು ಕೊಡ್ತಾರೆ. ನಾನು ಭಾಳ ಖುಷಿ. ನಾನು ಪ್ರತಿ ಸಲ ಬಂದಾಗ ಮೇಡಮ್ ಅವರು ತುಂಬ ಕಷ್ಟಪಟ್ಟು ನೆಮ್ಮದಿ ನೆರಳು ಅವರ ಮನೆ ನಾಳುವಂತಾಗಬೇಕು, ಹಾಗೆ ಬದುಕಿನ ಯಶಸ್ಸಿನ ಕಿತ್ತಿದ ಕೆಳಗಿಳಿಯದಂತೆ ದೈವ ಹರಿಸ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾನೆ. ತಾಳುವಿಕೆಗೆಂತ ತಪವಿಲ್ಲ, ಕಷ್ಟ ಬಂದರೆ ತಾಳು, ನಿಷ್ಠುರದ ನುಡಿ ತಾಳು, ನೆಟ್ಟ ಸಸಿ ಫಲ ಬರುವಂದದಿ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಎನ್ನುವಂತೆ ಬಹುಶಃ ಆ ರೀತಿಯ ಪ್ರಯತ್ನ ಮಾಡಿದಾಗ ಖಂಡಿತ ನಿಮ್ಮ ಭವಿಷ್ಯ ಒಳ್ಳೆಯದಾಗ್ತದೆ ಹೇಳ್ತಾ ನನಗೆ ಭಾಳ ಖುಷಿ ಆಗ್ತದೆ. ಇವತ್ತು ಮೇಡಮ್ ಹೇಳ್ತಾಯಿದ್ರು 100-110 ಜನ ಇದ್ದಾರೆ BA ಫೈನಲ್ ಇಯರ್ ಮತ್ತು BCom ಫೈನಲ್ ಇಯರ್ಲಿ. ಇವತ್ತು ಸುಮಾರು 65-70 ಮಕ್ಕಳಿದ್ದಾರೆ ಅಂಥೇಳಿ. ಖಂಡಿತ ಹೇಳ್ತೇನೆ ಮಕ್ಕಳೇ, ನಿಮ್ಮ ಋಣ ನಮಗಿದೆ. ಆ ಶಾಲೆಯಲ್ಲಿ ನಾನು ಇರೋದ್ರಿಂದ ಹೇಳ್ತೇನೆ, ನೀವು ಏನಾದರೂ ಒಂದು ಈ ನಾಡಿನಲ್ಲಿ ದೊಡ್ಡ ಮಟ್ಟವನ್ನು ಮುಟ್ಟಿದಾಗ ಅಥವಾ ಒಂದು ಹೆಸರನ್ನು ಗಳಿಸಿದಾಗ ನಥಿಂಗ್ ಈಸ್ ಇಂಪಾಸಿಬಲ್.
There is only one person who is sitting in Udupi. Udupi Sri Krishna Paramatma. He is a Antaryami. He is a Purushottama. Rest all zero. We are all zero. We are nothing. Now, I will tell you one thing. How to manage your life? First, start from A. What is A? Aim. You should have aim in your life. And attitude. You should have good attitude. Tomorrow you may become a CEO of some companies or some government officer, but don't have ego. Ego kills the performance. Write it down. Register in your mind. Ego kills the performance. A person who has got ego is gone, whether it is in politics or whether it is in acting, any field. Okay. Now, B, belief. Believe in yourself. C, character, confidence, courage. D, do it. I can do it. I only can do it. You should have that confidence. I can do it. E, efforts. Put efforts. If you fail today, ಎದುರಿನಲ್ಲಿ ನೀವು ಸೋತು ಹೋದರೆ ಹೆದರಬೇಡಿ. ಹಿಂದೆ ಗೆಲುವು ನಿಮಗೆ ಕಾಯ್ತಾ ಇರ್ತಾನೆ. ಗೆಲುವು ಹಿಂದೆ ಇರ್ತಾನೆ, ಅವ ಕಾಯ್ತಾನೆ. ಬರೀ ಶಾಲೆಯಲ್ಲಿ ಸಿಗುವಂಥ ಶಿಕ್ಷಣ ತುಂಬ ಮಾರ್ಕ್ ತೆಗೆದರೆ ಅದು ಒಳ್ಳೆಯ ಶಿಕ್ಷಣ ಪಡೆದಿದ್ದಾರೆ ಅನ್ನುವಂಥ ಅನುಭವ ನಮ್ಮದು. 95, 98, 100ಕ್ಕೆ 100 ಮಾರ್ಕ್ ಪಡೆದ್ರೆ ಅಂದರೆ ಅವರು ಬಹುಶಃ ಒಳ್ಳೆಯ ವಿದ್ಯಾರ್ಥಿಗಳು. ಮುಂದೆ ಜೀವನದಲ್ಲಿ ಅವರು ಉತ್ತಮವಾದಂಥ ಜೀವನವನ್ನು ನಡೆಸುವವರು ಅನ್ನುವಂಥ ಒಂದು ಅಭಿಪ್ರಾಯ ಇವತ್ತು ಸಮಾಜದಲ್ಲಿದೆ. ಮಾಡೋದು ಎಂಬ ಒಂದು ಚಿಂತೆ ಇತ್ತು ನಾವಿರುವಾಗ. ಆದರೆ ಈಗ ಗ್ರ್ಯಾಜುಯೇಷನ್ ಆದ ನಂತರ ಏನು ಮಾಡೋದು ಅಂತ ಇದಕ್ಕೆ ಬಹಳಷ್ಟು ಚಿಂತೆಗಳು. ಕೆಲವು ಮನೆಯವರಿಗೆ ಗೊತ್ತಿರೋದಿಲ್ಲ ಏನು ಮಾಡೋದು, ಹುಡುಗನೇನೇನು ಮಾಡೋದು, ಹುಡುಗಿಯರೇನೇನು ಮಾಡೋದು ಅಂತ. ಆದರೆ ಈ ಕಾಲದಲ್ಲಿ ಇಂಥ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ, ಆದರೆ ನಾವಿರುವಾಗ ಇರಲಿಲ್ಲ. ಇದರಿಂದ ನಾವು ಕಲ್ತ್ಕೊಳ್ಬೇಕಾದ್ದು ಅಥವಾ ನಾವು ತಿಳಿಬೇಕಾದದ್ದು ಬಹಳಷ್ಟು ಇದೆ. ನಾವು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಇಂಥ ಟ್ರೈನಿಂಗ್ ಮಸ್ತ್ ಪೂರಕವಾಗಿರುತ್ತೆ. ಯಾಕಂದರೆ ಈ ಟ್ರೈನಿಂಗ್ ಅಥವಾ ಈ ನಮಗೆ ತರಬೇತಿ ಕೊಡುವಂಥ ವ್ಯವಸ್ಥೆ ಸಿಟಿಯಲ್ಲಿ ಮಾತ್ರ ಸಿಗ್ತಾ ಇತ್ತು, ಬೇರೆಯವರಿಗೆ ಸಿಗುವ ಚಾನ್ಸ್ ಇರಲಿಲ್ಲ. You are also included in my vote of thanks. Thank you one and all. So let's disperse now for the snack break, and after that you can leave. Your certificates will be given to you in your institutions. Thank you, students.